ಹಾಯ್ ನಮಸ್ಕಾರ. ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಫೀಸುವ ನಮ್ಮ ಸೌರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರಿಚ್ ಅಕಾಡೆಮಿಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ರೇಣುಕಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳಬಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಆಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಇವತ್ತು? ಬಾಳೆಕಾಯಿ ಮಂಚೂರಿಯಾ? ಹಾಂ, ಓಕೆ. ಇನ್ನೊಂದು ಹೆಸರು ಕಾಳು ಜ್ಯೂಸ್. ಒಂಥರ ಡಿಫ್ರೆಂಟ್ ನೋಡಿ, ಬಾಳೆಕಾಯಿ ಪದಾರ್ಥ ಎಲ್ಲ ಹೇಳಿದ್ದೇವೆ, ಇದು ಮಂಚೂರಿ ಮಾಡ್ತಿದ್ದೀರಾ ಮತ್ತು ಹೆಸರು ಕಾಳಿಂದ ಜ್ಯೂಸ್ ಅಲ್ಲ. ಓಕೆ, ಎರಡು ಮಳಿಗೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್. ಈಗ ಫಸ್ಟಿಗೆ ಯಾವುದು ಬಾಳೆಕಾಯಿ ಮುಂಚೂರಿ ಮಾಡುವ. ಬಾಳೆಕಾಯಿ ಮಂಚೂರಿ ಅಲ್ಲ? ನೀವು ಬಾಳೆಕಾಯಿಯನ್ನು ಕರೆಕ್ಟಾಗಿ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು. ಹಾಂ, ಓಕೆ. ಕಪ್ಪಾಗ್ತದೆ ಅಂತ ಉಪ್ಪು ಹಾಕಿ ನೀರಲ್ಲಿ ಇಟ್ಕೊಳ್ಳೋದಲ್ಲ? ಓಕೆ. ಈಗ ರೆಡಿ ಫಸ್ಟ್ ಎಣ್ಣೆನ ಇಟ್ಕೊಳ್ಳುವ. ಎಣ್ಣೆ ಬಿಸಿ ಆಗುವಾಗ ಇದು ಮಿಕ್ಸ್ ಮಾಡ್ಕೊಳ್ಬೋದು. ಓಕೆ, ಅಂದರೆ ಈಗ ಫಸ್ಟಿಗೆ ಅದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಉಂಟಾ? ಹೌದೌದು. ಓಕೆ, ಎಸ್. ಆಯಿಲ್ ಉಂಟು ನೋಡಿ ಅಲ್ಲಿ, ಹೌದಾ? ಓಕೆ, ನಾವು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸಿದ್ದೇವೆ. ಎಸ್. ನೀವು ಯಾವುದು, ಅದು ಬಾಳೆಕಾಯಿ ಯಾವುದು ಕೂಡ ಆಗ್ತದಾ? ಹಾಂ, ಬಾಳೆಕಾಯಿ ಇದು ಪದಾರ್ಥ ಎಲ್ಲ ಮಾಡೋ ಬಾಳೆಕಾಯಿ. ನೆಂದ್ರ ಬಾಳೆ ಅಲ್ಲ, ಯಾವುದಂತ ಗೊತ್ತಿಲ್ಲ. ಬಾಳೆಕಾಯಿ ಸಿಕ್ಕಿತ್ತು. ಇದು ಸ್ವಲ್ಪ ಕಾರ್ನ್ಫ್ಲವರು. ಓಕೆ. ಈಗ ಸ್ವಲ್ಪ ಅಕ್ಕಿ ಹುಡಿ ಒಂದು 2 ಸ್ಪೂನು. ಕಾರ್ನ್ಫ್ಲವರ್, ಅಕ್ಕಿ ಹುಡಿ, ಸ್ವಲ್ಪ ಮೈದಾ. ಓಕೆ. ಮೈದಾ ಒಂದು 2 ಚಮಚ. ಓಕೆ. ಮತ್ತು ಸ್ವಲ್ಪ ಖಾರ ಹುಡಿ. ಯಾವುದು ಖಾರದಾಗಲ್ಲ? ಓಕೆ. ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಬೇಕು. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಸ್ವಲ್ಪ ನೀರು ಇರಬೇಕಾ? ಹೌದು. ಕೆಲವರೆಲ್ಲ ಈಗ ಗೋಬಿ ಎಲ್ಲ ಮಾಡುವಾಗ ಮೊದಲೇ ಆ ಥರ ಏನು ಬಂದವನ್ನು ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕೋದಲ್ಲ? ಅದು ನಾವು ಬೇಗ ಆಗ್ತದೆ ಅಂತ. ಎಣ್ಣೆ ಕಾದ್ರೆ ಇದು ಆಯಿತಾ? ಸಾಕಾಗುತ್ತಾ ನೀರು ಅಷ್ಟು? ಮಿಕ್ಸ್ ಸಾಕು. ಓಕೆ. ಈಗ ಆಯಿಲ್ ಬಿಸಿ ಆಗ್ತಾ ಬಂತು ನೋಡಿ, ಅದನ್ನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ? ಅದು ಜಾಸ್ತಿ ಏನು ಬಂದ ಥರ ಆಗಬೇಕು ಅಂತಿಲ್ಲ? ಬೇಡ, ಬೇಕಂತಿಲ್ಲ ಇದಕ್ಕೆ. ಓಕೆ. ಎರಡು ನಿಮಿಷ ಬೆಂದರೆ ಸಾಕು. ಹಾಂ, 2 ನಿಮಿಷ ಸಾಕು. ಅದೇ, ಮತ್ತು ಇದು ಚಿಕ್ಕದಾಗಿ ಕಟ್ ಮಾಡಿದ್ದಾರಲ್ಲ, ಹಾಗಾಗಿ ಬೇಗ ಬೇಯ್ತದೆ ಕೂಡ. ಬೇಗ ಬೇಯ್ತದೆ. ಮತ್ತು ಬಾಳೆಕಾಯಿ ಸ್ವಲ್ಪ ಬೇಯೋದು ಬೇಗ. ಹೌದು, ಬಾಳೆಕಾಯಿ ಪೋಡಿ ಎಲ್ಲ ನಾವು ಮಾಡುವಾಗ ಬೇಗ ಬೇಯ್ತದಲ್ಲ? ಅದೇ. ಬಾಳೆಕಾಯಿಂದ ಸುಮಾರು ಮಾಡ್ತಾರೆ ನೋಡಿ, ಚಿಪ್ಸ್ ಕೂಡ ಮಾಡ್ತಾರೆ. ಬಾಳೆಕಾಯಿಂದ ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡ್ತಾರಾ? ಹೌದು. ನಮ್ಮ ಅಂದರೆ ಏನು ಈ ಥರ ಫ್ರೈ ಮಾಡಿ ಅಥವಾ ಹಾಗೆ ಹಸಿ? ಅಲ್ಲ, ಅದನ್ನು ನೀರಲ್ಲಿ ಬೇಯಿಸಿ ಚಟ್ನಿ ಮಾಡೋದು. ನೀರೆಲ್ಲ ತೆಗೆದು ಕಾಯಿ ಮೆಣಸು ಉಪ್ಪು ಎಲ್ಲ ಹಾಕಿ ಚಟ್ನಿ. ತೆಂಗಿನಕಾಯಿ ಒಂದಿಲ್ಲ, ತೆಂಗಿನಕಾಯಿ ಒಂದಿಲ್ಲ, ಖಾಲಿ ಬಾಳೆಕಾಯಿಯಲ್ಲೇ ಚಟ್ನಿ ಮಾಡೋದು. ಅದು ಚೆನ್ನಾಗಿರ್ಬೋದಲ್ಲ? ಓಕೆ. ಈಗ ಚಟ್ನಿ ಅಂತ ಬಂದಾಗ ನಾವು ತೆಂಗಿನಕಾಯಿ ಹಾಕಿರ್ತೀವಿ, ಬಟ್ ಈಗ ಬಾಳೆಕಾಯಿ ಚಟ್ನಿಗೆ ತೆಂಗಿನಕಾಯಿ ಇಲ್ಲ. ಓಕೆ, ಅದನ್ನು ಕೂಡ ಮನೇಲಿ ಮಾಡಿ ಟ್ರೈ ಮಾಡ್ಬೋದಲ್ಲ? ಅದೇ. ಈಗ ಆಗ್ತಾ ಇದೆಲ್ಲ ಮಾಡಿ ತೆಗೆಯುವ. ಅಷ್ಟಾದ್ರೆ ಸಾಕಾಗುತ್ತಾ? ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೆ. ಹಾಂ, ಓಕೆ. ಇದು ಎಷ್ಟು ಸಾಕಾಗುತ್ತಾ? ಇದು ಸಾಕೀಗ, ತೆಗೆಯುವ ಇದನ್ನು. ಓಕೆ. ಅದೇ ಆಫ್ ಮಾಡ್ಕೊಳ್ಳೋದಾ? ಬೇಡ, ಒಗ್ಗರಣೆ ಇಟ್ಬಿಡು. ಹಾಂ, ಒಗ್ಗರಣೆ ಅದೆಲ್ಲ ಇಟ್ಕೊಳ್ಳೋದಲ್ಲ? ಫ್ಲೋ ಮಾಡುವ ಅದನ್ನು. ಓಕೆ. ನೋಡಿ, ಒಂಥರ ಪೋಡಿ ಥರ ಹೀಗೆ ತಗೊಳ್ಬೋದಾ ಅಂತಲ್ಲ? ಪೋಡಿ ಥರನೇ ಇದೆ. ಹೌದು. ಎಲ್ಲ ಹಾಕಿದ್ದೀರಾ? ಖಾರ ಹಾಕಿದ್ರೆ, ಉಪ್ಪು ಹಾಕಿದ್ರೆ? ಹೌದು. ಮಾಮೂಲಿ ಆದರೆ ಮನೇಲೆಲ್ಲ ಅಂದರೆ ಈ ಥರ 1-2 ಪೀಸ್ ಎಲ್ಲ ಟೇಸ್ಟ್ ನೋಡ್ಬೋದು. ಹೌದು. ಓಕೆ, ಇದಂತೂ ರೆಡಿ ಅಲ್ಲ? ಅದು ರೆಡಿ ಆಯಿತು. ನಾವು ಇದೇ ಒಲೆಯಲ್ಲಿ ಈಗ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಬಿಡುವ. ಓಕೆ. ಬಣ್ಣದ ಇದೆ ಸಾಕಲ್ಲ? ಹಾಂ, ಸಾಕು. ಓಕೆ. ಇದಕ್ಕೆ ಆಯಿಲಾ? ಹಾಂ, ಆಯಿಲ್ 2 ಸ್ಪೂನ್ ಆಯಿಲ್. ಓಕೆ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ. ನಾವು ಅದೇ ಎಣ್ಣೆನ ಯೂಸ್ ಮಾಡ್ಕೊತಿದ್ವಲ್ಲ? ನಾಳೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕೋದು. ಟೊಮೆಟೊ. ಓಕೆ. ಹಾಂ, ನೀವು ಒಗ್ಗರಣೆ ಅಂತ ಹೇಳಿದರೆ ಇದೊಂಥರ ಮಸಾಲೆ ರನ್ ಮಾಡ್ತಾರೆ. ಟೊಮೆಟೊ ಯಾಕೆ ಅಷ್ಟು ದೊಡ್ಡ ಉದ್ದ ಕೊಯ್ಕೊಂಡಿದ್ದೀರಾ?
ಹೀಗೆ ಅದು ನೋಡ್ಲಿಕ್ಕೆ ಅಷ್ಟು ಚೆಂದ ಆಗ್ತದೆ, ಚೆನ್ನಾಗಿರುತ್ತಲ್ಲ, ತಿನ್ಲಿಕ್ಕೆ ಸಹ ಬಾಯಿಗೆ ಸಿಗ್ತದೆ. ಚೆನ್ನಾಗಿರುತ್ತೆ. ಅಷ್ಟು ಉದ್ದ ಇರಲಿ. ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀರಾ. ನೀವು ಇದಕ್ಕೆ ಯಾವುದೇ ಸಾಸ್ ಏನು ಯೂಸ್ ಮಾಡಲ್ಲ? ಇಲ್ಲ ಇಲ್ಲ, ಸಾಸ್ ಏನಿಲ್ಲ. ನೋಡ್ತಾ ಇದ್ದೆ, ಸಾಸ್ ಏನಿಲ್ಲ. ಹಾಗೆ ಅದಿಲ್ಲ, ಮನೆಯಲ್ಲಿ ಏನು ಇದೆ ಅರ್ಜೆಂಟಿಗೆ ಒಮ್ಮೆ ಬೇಕಿದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ಏನು ಸಾಸ್ ಯಾವುದು ಬಳಸಲಿಲ್ಲ. ಹೌದು ಹೌದು, ಬೇಡ ಅಂತದೆ. ಹಾಂ, ಅದು ಆರೋಗ್ಯವಾಗಿರಲಿ ಅಂತಲೇ. ಹೌದು. ಮತ್ತು ನೀರುಳ್ಳಿ ಹಾಕಿದ್ರು. ಓಕೆ, ಸಾಧಾರಣ ಒಂದು ಅರ್ಧ ಈರುಳ್ಳಿ ಎಷ್ಟು ಉಂಟು ಅಂತಲ್ಲ? ಹಾಂ, ಅರ್ಧ ನೀರುಳ್ಳಿ. ಅಕ್ಕಿ, ಉಪ್ಪು ಆಲ್ರೆಡಿ ಅದಕ್ಕೆ ಹಾಕಿದ್ದೇವೆ, ಸ್ವಲ್ಪ ಹಾಕಬೇಕು. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಗೆ ಒಂದೆರಡು ನಿಮಿಷ ಬೇಯಬೇಕಲ್ಲ? ಒಂದೆರಡು ನಿಮಿಷ ಬೇಯಲಿ. ಓಕೆ ಸರ್, ಹೇಳಿ, ನೀವು ಇವಾಗ ಈ ಸೆಕೆಗೆ ಈ ಥರದೆಲ್ಲ ಬಿಸಿ ಬಿಸಿ ಮಾಡ್ತೀರಾ, ಹೇಗೆ ಬೇರೆ ಬೇರೆ ಅಡುಗೆ ಎಲ್ಲ ಮನೇಲಿ ಯಾವುದೆಲ್ಲ ಮಾಡ್ಕೊಳ್ತಿದ್ದೀರಾ ಈಗ ಈ ಟೈಮಿಗೆಲ್ಲ? ಈ ಟೈಮಿಗೆ ಅಂದರೆ ಊಟದ ಟೈಮಿಗೆ ಏನು ಸೈಡ್ ಇದು ಬೇಕು, ಅದೇ ಬಾಳೆಕಾಯಿ ಪೋಡಿ ಆ ಥರದ್ದೆಲ್ಲ? ಪೋಡಿ ಮಾಡೋದಿಲ್ಲ, ಹಾಗೆ ಸ್ವಲ್ಪ ಕಟ್ ಮಾಡಿ ಎಣ್ಣೆ ಹಾಕಿ ಉಪ್ಪು ಹಾಕಿ ಖಾರ ಹೊಡಿ, ಜಸ್ಟ್ ತಿನ್ನಲಿಕ್ಕೆ ಊಟಕ್ಕೆ ಒಂದು ಒಳ್ಳೆಯದು, ಊಟಕ್ಕೆ ಈಸಿ ಆಗುತ್ತೆ. ಹಾಗೆ ಹಾಗೆ ಬಳಕೆ ಬೇಯಿಸಿ. ಓಕೆ ಓಕೆ. ಕೆಲವರೆಲ್ಲ ಮೆಣಸಿನ್ಕಾಯಿನೆಲ್ಲ ಬೇಯಿಸಿ ತಿಂತಾರೆ, ಉಪ್ಪಲ್ಲಿ ಹಾಕಿಟ್ಟು ಆ ಥರ. ಈಗ ಮತ್ತೆ ಜಾಸ್ತಿ ಏನು ಪದಾರ್ಥ ಬೇಕು ಅಂತಿಲ್ಲ, ಈಗ ಊಟಕ್ಕೆ ಗಂಜಿ ಊಟ ಇದ್ರೂ ನಡೀತದೆ. ಹೌದು, ಒಂದು ಚಟ್ನಿ ಆ ಥರ ಎಲ್ಲ ಇದ್ರೂ ಕೂಡ ನಡೀತದೆ. ಓಕೆ. ಸೆಕೆಗಾಲದಲ್ಲಿ ಸ್ವಲ್ಪ ಸೆಕೆ ಅಂತ ಹೇಳಿದ್ರೆ ಮಜ್ಜಿಗೆ. ಮಜ್ಜಿಗೆ ಹೌದು, ಅದೇ ಜಾಸ್ತಿ ಮಾಡೋದು. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬಾಳೆಕಾಯಿ. ಇದಕ್ಕೆ ಅದೇ ಖಾರ ಏನು ನಾವು ಬಾಳೆಕಾಯಿ ಫ್ರೈ ಮಾಡುವಾಗ ಮಾತ್ರ ಹಾಕಿದ್ದೇವೆ. ಖಾರ ಬೇಕಂತ ಹೇಳಿದ್ರೆ ಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು. ಖಾರ ಈಗ ಬೇಸಿಗೆ ಕಾಲಕ್ಕೆ ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ಇರಲಿ ಅಂತ ನೀವು ಇವತ್ತು ಖಾರನೇ ಹಾಕೊಳ್ತಿಲ್ಲ? ಇದಕ್ಕೆ ಮಾತ್ರ ಹಾಕಿದೆ, ಬಾಳೆಕಾಯಿಗೆ ಮಸಾಲೆಗೆ ಹಾಕಲಿಲ್ಲ. ಬೇಕಿದ್ರೆ ಹಾಕೋಬಹುದು, ಕಾಯಿ ಮೆಣಸಾಗಲಿ ಖಾರ ಹುಡಿ ಆಗಲಿ ಹಾಕೋಬಹುದು. ಓಕೆ. ಈಗಂತೂ ರಾ ಆಗಿ ಮಂಚೂರಿ ರೆಡಿ ಆಗುತ್ತೆ. ಮಂಚೂರಿ ರೆಡಿ ಆಯಿತು. ಆಗಿದೆ ಇದು? ಆಯ್ತಾಯ್ತು. ಓ, ಆಫ್ ಮಾಡೋದಾ? ನೋಡಿ, ಈಸಿ ಆಗಾದ್ರೆ ಇದು. ನಾವು ಬಾಳೆಕಾಯಿ ಫ್ರೈ ಮಾಡುವಾಗ ಮಾತ್ರ ಸ್ವಲ್ಪ ಏನಾದಕ್ಕೆ ಮಸಾಲೆ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳೋದಲ್ಲ. ಸ್ವಲ್ಪ ನಿಂಬೆಹಣ್ಣು ಬೇಕಿದ್ರೆ ಹಾಕೊಳ್ಬೋದು, ನಾನೇ ಸ್ವಲ್ಪ ಹಾಕ್ತಾ ಇದ್ದೆ. ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಓಕೆ. ಸ್ವಲ್ಪ ಸಣ್ಣದಾಗಿ ನೀರುಳ್ಳಿ. ಈ ಥರ ಮಾಡುವಾಗ ಈರುಳ್ಳಿ ಎಲ್ಲ ಬೇಕಲ್ಲ, ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಅಂತ. ಹಾಗೆ ಮನೆಯಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದ ಕೊತ್ತಂಬರಿ. ಬಿಸಿ ಬಿಸಿ ಬಾಳೆಕಾಯಿ ಮಂಚೂರಿ ರೆಡಿ ಅಲ್ಲ? ಬಾಳೆಕಾಯಿ ಮಂಚೂರಿ. ಮತ್ತು ಇದು ಸ್ವಲ್ಪ ಹೆಲ್ದಿ ಅಂತ ಹೇಳ್ಬೋದು. ನಾವು ಯಾವುದೇ ಹೊರಗಡೆಯಿಂದ ಸಾಸ್ ಆಗಿರ್ಬೋದು ಏನು ಹಾಕಿಲ್ಲ, ಹೌದು. ನಾರ್ಮಲಾಗಿ ಮನೆಯಲ್ಲಿ ಏನು ಬಾಳೆಕಾಯಿ ಒಂದಿದ್ರೆ ಸಾಕು, ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಈಗ. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಬಾಳೆಕಾಯಿಯ ಮಂಚೂರಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಬಾಳೆಕಾಯಿ ಮಂಚೂರಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಳೆಕಾಯಿ ಹೋಳುಗಳನ್ನು ಉಪ್ಪು ಹಾಕಿದ ನೀರಿನಲ್ಲಿ ನೆನೆಸಿಡಿ. ನಂತರ 1 ಚಮಚ ಕಾರ್ನ್ಫ್ಲೋರ್, 2 ಚಮಚದಷ್ಟು ಅಕ್ಕಿ ಹಿಟ್ಟು, 2 ಚಮಚ ಮೈದಾ ಹಿಟ್ಟು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚಿಮುಕಿಸಿ ಕಲಸಿಕೊಳ್ಳಿ. ಆ ನಂತರ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಉದುರಿಸಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬಳಿಕ ಇನ್ನೊಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು 2 ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬಾಡಿದ ನಂತರ ಹೆಚ್ಚಿದ ಈರುಳ್ಳಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿದು ಕರಿದ ಬಾಳೆಕಾಯನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ನಿಂಬೆ ರಸ ಉದುರಿಸಿ. ಈಗ ಬಿಸಿ ಬಿಸಿಯಾದ ಬಾಳೆಕಾಯಿ ಮಂಚೂರಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.